ಗಡಿಭಾಗಗಳ 5 ಕಿಲೋಮೀಟರ್ ವ್ಯಾಪ್ತಿಯ ಮದ್ಯ ಮಾರಾಟ ನಿಷೇಧ ಮಾಡಿ ಜಿಲ್ಲಾಡಳಿತ ಹೊರಡಿಸಿದ ಆದೇಶದಿಂದ ಮದ್ಯ ಮಾರಾಟಗಾರರು ತೀರಾ ನಷ್ಟ ಅನುಭವಿಸುತ್ತಿದ್ದು, ಅದರೊಂದಿಗೆ ಅಕ್ರಮ ಮದ್ಯ ಮಾರಾಟ ಅವ್ಯಾಹತವಾಗಿ ಬೆಳವಣಿಗೆಯಾಗುತ್ತಿರುವುದರ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಆರ್ ಧನರಾಜ್ ನೇತೃತ್ವದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ವೈನ್ ಮರ್ಚೆಂಟ್ ಅಸೋಸಿಯೇಷನ್ ವತಿಯಿಂದ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿಯವರಿಗೆ ಮನವಿಯನ್ನ ಸಲ್ಲಿಸಲಾಯಿತು. ಈ ವೇಳೆ ಮಾತನಾಡಿದ ದಕ್ಷಿಣ ಕನ್ನಡ ಜಿಲ್ಲಾ ವೈನ್ ಮರ್ಚೆಂಟ್ ಅಸೋಸಿಯೇಷನ್ನ ಲೂಯಿಸ್ ಜೆ ಪಿಂಟು ಅವರು ಕೋವಿಡ್ ಪರಿಸ್ಥಿತಿಯಿಂದ ಮುಂಗಡವಾಗಿ ಸನ್ನದ್ದು ಶುಲ್ಕ ಪಾವತಿಸಿ ಲೈಸೆನ್ಸ್ ಪಡೆದು ಕಾನೂನುಬದ್ಧವಾಗಿ ವ್ಯವಹಾರವನ್ನು ನಡೆಸುತ್ತಿದ್ದು, ಹೆಚ್ಚಿನ ಸನ್ನದ್ದುದಾರರು ತೀರಾ ನಷ್ಟ ಅನುಭವಿಸುತ್ತಿದ್ದಾರೆ. ಮಾತ್ರವಲ್ಲದೆ ಇತ್ತೀಚೆಗೆ ಜಿಲ್ಲಾಡಳಿತ ಹೊರಡಿಸಿದ ನೂತನ ಆದೇಶದಿಂದ ಗಡಿಭಾಗಗಳಲ್ಲಿ ಅಕ್ರಮ ಮದ್ಯ ಮಾರಾಟ ಹೆಚ್ಚಾಗಿದ್ದು, ಜನರು ದುಪ್ಪಟ್ಟು ಬೆಲೆ ನೀಡಿ ಪಡೆಯುವಂತಾಗಿದ್ದು, ಅಕ್ರಮ ಮದ್ಯ ತಡೆಯುವಲ್ಲಿ ಅಧಿಕಾರಿಗಳು ವಿಫಲರಾಗುತ್ತಿದ್ದಾರೆ. ಇನ್ನು ಕೆಲ ಲಾಡ್ಜ್ಗಳಲ್ಲಿ ಅಲ್ಲಿನ ಗ್ರಾಹಕರಿಗೆ ಮದ್ಯ ಮಾರಾಟಕ್ಕೆ ಅವಕಾಶವನ್ನ ನೀಡಿದ್ದು, ಇದೀಗ ಅವರು ನೆರೆಯ ರಾಜ್ಯಗಳಿಗೆ ಮದ್ಯ ಸಾಗಾಟ ಮಾಡುವ ಮೂಲಕ ವೈನ್ ಶಾಪ್ ಬಾರ್ಗಳಿಗಿಂತಲೂ ದುಪ್ಪಟ್ಟು ಹಣ ಗಳಿಕೆ ಮಾಡುತ್ತಿದ್ದಾರೆ. ಇದರಿಂದಾಗಿ ಸರ್ಕಾರದಿಂದ ಲೈಸೆನ್ಸ್ ಪಡೆದು ಟ್ಯಾಕ್ಸ್ ಕಟ್ಟಿ ವ್ಯವಹಾರ ನಡೆಸುವ ವೈನ್ ಮರ್ಚೆಂಟ್ಗಳ ಪರಿಸ್ಥಿತಿ ತೀರಾ ಸಂಕಷ್ಟ ಎದುರಿಸುವಂತಾಗಿದೆ. ಮಾತ್ರವಲ್ಲದೆ ಧಾರ್ಮಿಕ ಹಬ್ಬ ಹರಿದಿನಗಳ ಸಂದರ್ಭದಲ್ಲಿ ಶಾಂತಿ ಕಾಪಾಡುವ ನಿಟ್ಟಿನಲ್ಲಿ ಬಾರ್ ವೈನ್ ಶಾಪ್ಗಳನ್ನು ಮುಂಜಾನೆಯಿಂದಲೇ ಬಂದ್ ಮಾಡುತ್ತಿದ್ದಾರೆ. ಜಿಲ್ಲೆಯಲ್ಲಿ ಯಾವುದೇ ಗಲಭೆಗಳು ಕುಡಿತದಿಂದ ಆಗಿಲ್ಲ. ಈ ಬಗ್ಗೆ ಹಬ್ಬದ ಸಂದರ್ಭದಲ್ಲಿ ರ್ಯಾಲಿಗೆ 2 ಗಂಟೆಗಳ ಮುಂಚಿತವಾಗಿ ಶಾಪ್ ಬಂದ್ ಮಾಡುತ್ತೇವೆ. ಈ ಬಗ್ಗೆ ಜಿಲ್ಲಾಧಿಕಾರಿಗಳು ಗಮನ ಹರಿಸುವಂತೆ ಮನವಿಯನ್ನ ಮಾಡಲಾಗಿದೆ ಎಂದು ಹೇಳಿದರು. 7 ದಿನಗಳಿಂದ ನಮ್ಮ ಗಡಿನಾಡಲ್ಲಿರುವ ಅಂದರೆ ಕೇರಳದ ಬಾರ್ಡರ್ನ ವೈನ್ ಶಾಪ್ ಮತ್ತು ಬಾರ್ ಅನ್ನು ಬಂದ್ ಮಾಡಲಿಕ್ಕೆ ನಮ್ಮ DC ಅವರು ನಮಗೆ ಆರ್ಡರ್ ಮಾಡಿದ್ದಾರೆ. ಇದರಿಂದ ನಮಗೆ ಆರ್ಥಿಕವಾಗಿ ತುಂಬ ನಷ್ಟವಾಗ್ತದೆ. ಮಾತ್ರವಲ್ಲ, ನಮ್ಮ ಬರೇ ಒಂದು 27 ವೈನ್ ಶಾಪ್ ಬಾರ್ ಒಂದು ಇಷ್ಟು ದೊಡ್ಡ ವ್ಯಾಪ್ತಿಯಲ್ಲಿ ಒಂದು 5,000 ಅಂಗಡಿಯಲ್ಲಿ ನಮ್ದು 27 ಅಂಗಡಿಯಿಂದ ಅಷ್ಟೊಂದು ಕೊರೋನಾ ಸ್ಪ್ರೆಡ್ ಆಗೋದಿಲ್ಲ ಹೇಳಿ ನಾವು ನಮ್ಮ DC ಅವರಿಗೆ ಮನವರಿಕೆ ಮಾಡಲಿಕ್ಕೆ ನಾವು ಮನವರಿಕೆ ಮಾಡಿದ್ದೇವೆ. ನಮ್ಮ ಪ್ರಾರ್ಥನೆಯನ್ನು ಅವರ ಎದುರು ಇಟ್ಟಿದ್ದೇವೆ. ಅವರು ಅದನ್ನು ಕೂಲಂಕುಷವಾಗಿ ಅದನ್ನು ಓದಿ ತಿಳಿದು ನಮಗೆ ಸಾಧ್ಯವಾದ ಮಟ್ಟಿಗೆ ಅದನ್ನು ನಮಗೆ ಅನುಕೂಲವಾಗುವ ಹಾಗೆ ಅದನ್ನು ಆರ್ಡರನ್ನು ತಿದ್ದುಪಡಿ ಮಾಡುವ ಭರವಸೆಯನ್ನು ಕೊಟ್ಟಿದ್ದಾರೆ. ಅವರಿಗೆ ನಮ್ಮ ಧನ್ಯವಾದ. ನಮಗೆ ಸರ್ಕಾರದಲ್ಲಿ ಈ ನಮ್ಮ ಇಷ್ಟು ದಿನ ಬಂದಾದರೂ ಕೂಡ ನಮಗೆ ಯಾವುದು ಕೂಡ ಅದರ ಏನಾದರೂ ಪ್ರಯೋಜನ ಸಿಗಲಿಲ್ಲ. ಅದಕ್ಕೋಸ್ಕರ ನಾವು ನಮ್ಮ DC ಹತ್ರ ಬಂದು ನಮ್ಮ ಕಷ್ಟವನ್ನು ಅವರು ಅಳಲನ್ನು ಹೇಳಿದ್ದೇವೆ. ಅದಕ್ಕೆ ಸ್ಪಂದಿಸಿದ್ದಾರೆ. ಅದನ್ನು ನೋಡಿ 2-3 ದಿವಸದಲ್ಲಿ ನಿಮಗೆ ಅದಕ್ಕೇನು ನ್ಯಾಯ ಸಿಗ್ತದೆ ಅದನ್ನು ಮಾಡ್ತೇನೆ ಅಂತ ಹೇಳಿದ್ದಾರೆ. ಆದರೆ ನಾವು ಅದೇ ಇನ್ನು ಮುಂದಿನ ದಿನಗಳಲ್ಲಿ ಎಲ್ಲ ಹಬ್ಬ ಎಲ್ಲ ತುಂಬ ಹಬ್ಬಗಳು ಬರ್ತಂತು. ಹಬ್ಬ ಇದ್ದರೆ ಕೂಡ ಸ್ವಲ್ಪ ಹೊತ್ತು ಇದ್ದರೆ ಕೂಡ ನಮ್ಮನ್ನು ಇಡೀ ದಿವಸ ಬಂದ್ ಮಾಡಿಸ್ತಾರೆ. ನಮಗೆ ಏನಾದರೂ ವಿಷಯದಲ್ಲಿ ನಮಗೆ ರಿಯಾಯಿತಿಯನ್ನು ಸಿಗುವುದಿಲ್ಲ. ಇಡೀ ದಿವಸ ಬಂದ್ ಮಾಡಿಸ್ತಾರೆ. ಖಾಲಿ ದಿನದಲ್ಲಿ ಒಂದು 2 ಗಂಟೆ ರಾತ್ರಿ 10 ಗಂಟೆಯಿಂದ ಸ್ವಲ್ಪ ಹೊತ್ತು ನಮ್ಮ ಪ್ರೊಸಿಷನ್ ಹೋಗೋ ಟೈಮ್ನಲ್ಲಿ ನಾವು ಬಂದ್ ಮಾಡಲಿಕ್ಕೆ ನಾವೇ ಆಗಿ ರೆಡಿ ಇದ್ದೇವೆ. ಅದನ್ನು ಬೆಳಿಗ್ಗಿನಲ್ಲಿ ಬಂದು ನಮ್ಮ ಅದು ದೊಡ್ಡ ಒಂದು ಬಿಸ್ನೆಸ್ಗೆ ನಮಗೆ ಹೊಡೆತ ಬೀಳ್ತಾ ಇದ್ದಾರೆ. ಎಲ್ಲ ವಿಷಯದಲ್ಲಿ ನಾವು ನ್ಯಾಯ ಕೇಳಿ DC ಹತ್ರ ಬಂದು ಇವತ್ತು ನಾವು ನ್ಯಾಯಕ್ಕೆ ಸಿಗಬೇಕು ಅಂತ ಬಂದಿದ್ದೇವೆ. ಅದಕ್ಕೆ ಅವರು ನೋಡಿ ವಿಮರ್ಶೆ ಮಾಡಿ ಎಲ್ಲ ಕೊರೋನಾದ ಬಾಬು ಕೇರಳದಲ್ಲಿ ಆಗುವ ಇದನ್ನು ಎಲ್ಲ ನೋಡಿ ಇಲ್ಲಿ ನಿಮಗೆ ನ್ಯಾಯ ಕೊಡಿಸ್ತೀನಿ ಅಂತ ಹೇಳಿದ್ದಾರೆ. ಈ ವೇಳೆ ದಕ್ಷಿಣ ಕನ್ನಡ ಜಿಲ್ಲಾ ಮದ್ಯ ಮಾರಾಟಗಾರರ ಸಂಘದ ಅಧ್ಯಕ್ಷ ಎಂ ಗಣೇಶ್, ಪ್ರಧಾನ ಕಾರ್ಯದರ್ಶಿ CN ಅಪ್ಪಚ್ಚು, ಓಂ ಪ್ರಸಾದ್, ಚಂದ್ರನಾಥ್ ತತ್ತಾವರ, ಕರುಣಾಕರ್ ಶೆಟ್ಟಿ, ಮಂಜುನಾಥ್ ರೈಗೆ, ನವೀನ್ ನಾಯಕ್, ಶರತ್ ಮರೋಳಿ, ಅರುಣ್ ರಾಜ್, ತ್ರಿವೇಣಿ ಪೆರ್ವಾಡಿ ಮತ್ತಿತರರು ಉಪಸ್ಥಿತರಿದ್ದರು.